ಇವತ್ತು ಒಂದು ಮಾಧ್ಯಮ ಮಿತ್ರರಲ್ಲಿ ಒಂದು ವಿಚಾರ ಒಂದು ಹೇಳುವಂಥದ್ದು, ಈಗ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಮಹಿಳೆಗೆ ಆದಂತಹ ಒಂದು ಪುತ್ತೂರಿನಲ್ಲಿ ಅದು ಅನ್ಯಾಯ ಆಗಿರುವಂಥ ವಿಚಾರ ಈಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವಂಥ ವಿಚಾರ, ಇದು ಹೊಸತೇನು ಅಲ್ಲ. ಆದರೆ ಈ ಒಂದು ವಿಚಾರಕ್ಕೆ ಕೆಲವೊಂದು ರಾಜಕೀಯ ಪ್ರೇರಿತವಾಗಿ ಕೆಲವೊಂದು ವಿಚಾರಗಳು ಬರ್ತಾ ಉಂಟು. ಆದರೆ ನಮ್ಮ ಸಮಾಜಕ್ಕಿರೋ ಒಂದು ಮಹಿಳೆಗೆ ಆದಂಥ ಒಂದು ಮಗು ಒಂದಾಗಿದೆ. ಮಾಡಿದಂಥ ಕೃಷ್ಣ ಜೆ ರಾವ್ ಅವರಿಗಾಗಲೇ ಕೋರ್ಟಿನ ಮುಖಾಂತರಿಗೆ ಅವರು ಬೇಲಾಗಿ ಹೊರಗಿದ್ದಾರೆ. ಹಾಗೆ ಒಂದು ವಿಚಾರ ಅಂತ ಹೇಳಿದ್ರೆ, ನಾವು ವಿಶ್ವಕರ್ಮ ಸಮಾಜದವರು ಆ ಒಂದು ಹೆಣ್ಣು ಮಗಳೊಟ್ಟಿಗೆ ನಾವು ಹಿಂದೆ ಇದ್ದೆವು, ಈಗಲೂ ಇದ್ದೇವೆ, ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ನಾವು ಅವರೊಟ್ಟಿಗೆ ಇದ್ದೇವೆ ಅಂತ ಹೇಳುವ ಒಂದು ಮುಖ್ಯವಾದ ಕಾರಣ ನಾವೀಗ ಒಂದು ಮಾಧ್ಯಮದಲ್ಲಿ ಹೇಳುವಂಥ ವಿಚಾರ. ಯಾಕೆಂದರೆ ಇಲ್ಲಿ ಕೆಲವೊಂದು ರಾಜಕೀಯವಾಗಿ ಕೆಲವರು ಹೇಳಿದರು ಬೇರೆ ಬೇರೆ ವಿಷಯ, ಅವರು ವಿಶ್ವಕರ್ಮರಿಲ್ಲ, ಸ್ವಾಮಿಗಳು ಮಠಾಧೀಶರಲ್ಲಿದ್ದಾರೆ. ಯಾಕೆಂದರೆ ಆ ವಿಚಾರಗಳು ಬರುವಂಥದ್ದಲ್ಲ, ನಮಗೆ ಆ ಮಹಿಳೆಗೆ ಆ ಮಗುಗೆ ಸಿಗಬೇಕಾದಂಥ ನ್ಯಾಯವನ್ನು ಒದಗಿಸುವಲ್ಲಿ ಪ್ರಥಮವಾಗಿ ಈ ಒಂದು ವಿಚಾರವಾಗಿ ಆರಂಭದಿಂದ ನಮ್ಮ ಸಂಸ್ಥೆ ನಮ್ಮ ಸಮಾಜದವರು ಒಟ್ಟಿಗೆ ಪುತ್ತೂರಿನಲ್ಲಿ ಆದಂಥ ವಿಚಾರ ನಮ್ಮ ಸಂಘದ ಅಧ್ಯಕ್ಷರಾದಂಥ ಹರೀಶ್ ಆಚಾರ್ಯರು ಮುಂದಾಳತ್ವ ವಹಿಸಿ ಇಲ್ಲಿವರೆಗೆ ತಂದಿದ್ದಂಥ ವಿಚಾರ. ಇದರ ಬಗ್ಗೆ ನಾನು ಕೂಡ ಹಿಂದೆ ಪುತ್ತೂರಲ್ಲಿ ಸಭೆ ಕರೆದು ಅಲ್ಲಿ ಒಂದು ಕೆಲವೊಂದು ಘಟನೆ ಆದಂಥ ಪ್ರೆಸ್ ಮೀಟ್ ಕರೆದು ಅಲ್ಲಿ ಒಂದು ವ್ಯಕ್ತಿಗಳನ್ನು ಪೋಸ್ಟರ್ ಇದ್ದ ಕೂಡ ನಾವು ಅವ್ರನ್ನು ವಜಾ ಮಾಡಿಸಿದ್ದೇವೆ ಮುಂದಿನ DNA ರಿಪೋರ್ಟ್ ಬರೋ ತನಕ ಅಂತೇಳಿ. ನಮಗೆ ಮುಖ್ಯವಾಗಿ ಇನ್ನೊಂದೇನೆಂದರೆ, ಇದೀಗ ಕಾನೂನಲ್ಲಿ ಇರುವ ಕಾರಣ ನಾವು ಯಾವುದೇ ಒಂದು ದೊಡ್ಡ ರೀತಿಯ ಹೆಜ್ಜೆ ಇಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಕಾನೂನಿನ ಮೇಲೆ ನಾವು ಅಲ್ಲ ಅಂತ ಹೇಳುವಂಥ ವಿಚಾರ. ಯಾಕಂದ್ರೆ ಅಲ್ಲಿ ನಿರ್ಣಯ ಬರಲಿ, ಅದಾದ ಮೇಲೆ ಏನಾಗುತ್ತೆ ನಾವು ನೋಡುವಂಥ ಒಂದು ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ಕೆಲವೊಂದು ವಿಚಾರ ಹೇಳ್ಬೋದು, ನಮ್ಮ ಸಮಾಜದವರಿಗೆ ಹೀಗೆ ಆಗ್ತಿರುವಾಗ ಒಂದು ಮಹಿಳೆಗೆ ಈಗ ನಾವು ಹೇಳುವಂಥದ್ದು ಎಲ್ಲ ಹೇಳ್ತಾರೆ, ನಮ್ಮ ಒಂದು ಭಾರತವನ್ನು ಭಾರತ ಮಾತೆಗೆ ಹೋಲಿಸ್ತೇವೆ. ಹಾಗೆ ಒಂದು ವಿಶ್ವಕರ್ಮ ಸಮಾಜದ ಒಂದು ಹೆಣ್ಣು ಮಗಳಿಗೆ ಆಗುವಾಗ ಯಾವುದು ಮುಂದೆ ಬರ್ತಾ ಇಲ್ಲ, ಅದಕ್ಕೆ ಪ್ರತಿಕ್ರಿಯೆಗಳು ಸಿಗ್ತಾ ಇಲ್ಲ. ನಾವು ಆದಷ್ಟು ನಾವು ಪ್ರಯತ್ನ ಪಡ್ತಿದ್ದೇವೆ. ಹಾಗೂ ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಕ್ಕದವರು ಯಾವುದೇ ಆಗಲಿ, ಈಗ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಯಾವುದೇ ಪಕ್ಷದವರು, ಎಲ್ಲ ಪಕ್ಷದ MLAಗಳ ಹತ್ರ MP ಗಳ ಹತ್ರ ಒಂದು ಮಾಹಿತಿ ತೆಕ್ಕೊಂಡು ನಿಮ್ಮಿಲಾದಂಥ ಒಂದು ಸಹಕಾರಕ್ಕೆ ಒಂದು ಮನವಿ ನಾವು ಕೊಡ್ತೇವೆ, ನಮ್ಮ ಸಮಾಜದವರು ಕೊಡ್ತೇವೆ. ಯಾಕಂದ್ರೆ ನಮ್ಮ ಸಮಾಜ ಬಡ ಸಮಾಜ. ಈಗಾಗಲೇ ನಿಮಗೆ ಕೆಲವು ಮಾಧ್ಯಮದಲ್ಲಿ ಹೇಳಿದ್ದಾರೆ ಕೆಲವರು, ಅವರು ವಿಶ್ವಕರ್ಮ ಸಮಾಜ ಬಡ ಸಮಾಜ. ಹೌದು, ಬಡ ಸಮಾಜವೇ ಇಲ್ಲ ಅಂತ ಹೇಳುದು. ಯಾಕಂದ್ರೆ ನಮ್ಮ ಸಮಾಜ ಏಳಿಗೆ ಹೋಗ್ಲಿಕ್ಕೆ ಹೋದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ನಮ್ಮ ಸಮಾಜ ನಿಗಮ ಉಂಟು, ಅದರಲ್ಲಿ 25 ಕೋಟಿ ಇದೆ, ನಮ್ಮ ಜನಸಂಖ್ಯೆ ಇರುವಾಗ ಯಾವುದೊಂದು ಆಗ್ತಾ ಇಲ್ಲ. ನಮ್ಮನ್ನು ಮೇಲೆ ಬರಲಿಕ್ಕೆ ಯಾರು ಬಿಡ್ತಾ ಇಲ್ಲ, ಯಾವುದೋ ಪಕ್ಷದವರು ಬಿಡ್ತಾ ಇಲ್ಲೋ ಗೊತ್ತಿಲ್ಲ, ಯಾವ ಪಕ್ಷದವರು ನಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ. ರಾಜಕೀಯ ಶಕ್ತಿ ಕೊಡಲ್ಲ, ಏನಿಲ್ಲ, ಒಬ್ಬರಿಬ್ಬರು ಇರ್ಬೋದೇ ಹೊರತು ಯಾವುದೊಂದು ಇನ್ನಿತರಿಗೆ ಅವಕಾಶಗಳು ಸರ್ಕಾರ ಕಮ್ಮಿ. ಅದರಿಂದಲೇ ನಮ್ಮ ಸಮಾಜ ಹೀಗೆ ಆಗ್ತಿದೆ. ಯಾಕಂತೇಳಿದ್ರೆ ನೀವು ನೋಡ್ಬೋದು, ಒಂದು ತಾಯಿ ಕಾಳಿಕಾಂಬೆ ಅಂತ ಹೇಳ್ಬೋದು, ವಿಶ್ವಕರ್ಮ ಸಮಾಜದ ಒಂದು ಕುಲದೇವಿ ಅಂತ ಹೇಳ್ಬೋದು. ಆ ತಾಯಿ ಕಾಳಿಕಾಂಬೆ ಮೌನ ಸ್ವರೂಪದಲ್ಲಿದ್ದಾರೆ, ಇಲ್ಲ ಹೇಳುದಿಲ್ಲ. ಅದೇ ಒಂದು ನಾಳೆ ಆ ಕಾಳಿಕಾಂಬೆ ಕಾಳಿ ರೂಪ ತರಲಿಕ್ಕೆ ಸಹ ಏನು ದೊಡ್ಡ ವಿಷಯ ಅಲ್ಲ. ನಮ್ಮ ಸಮಾಜ ಒಟ್ಟಾಗ್ತದೆ. ಹಿಂದೆ ನಾವು ಒಂದು ಸಮಾವೇಶ, ಯುವಕರು ಸೇರಿ ಒಂದು ಸಮಾವೇಶ ಮಾಡಿದ್ದೇವೆ ಮಂಗಳೂರಲ್ಲಿ. 15,000 ಜನಸಂಖ್ಯೆ ಸೇರಿದೆ. 18 ವರ್ಷ ನಂತರ ನಾವು ಮಾಡಿದಂಥ ಸಮಾವೇಶ ಗೋಲ್ಗುಂಚಲ್ಲಿ 15,000 ಮೇಲೆ ಜನಸಂಖ್ಯೆ ಸೇರಿದೆ. ಅದೇ ಸಮಾವೇಶ ಸಮಾಜದ ಒಲಿತೆಗೆ ನಾವು ಸೇರಿದಂಥ ವಿಚಾರ. ಖಾಲಿ ಯುವಕರು 5-6 ಜನ ಸೇರಿಕೊಂಡು ಹಿರಿಯರ ಆಶೀರ್ವಾದವನ್ನು ನಾವು ಮಾಡಿದಂಥ ಸಮಾವೇಶ. ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೆ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದ್ರೆ ನಾವು ಏನೋ ಇದು ಮಾಡಿ, ಆದರೆ ಮುಂದಿನ ದಿನಗಳಲ್ಲಿ ಆದರೆ ಅಷ್ಟು ಅದಕ್ಕಿಂತ 2ರಷ್ಟು ಜನ ಸೇರಿಸುವಂಥ ಕೆಲಸ ಕೂಡ ವಿಶ್ವಕರ್ಮ ಸಮಾಜಕ್ಕೆ ಇದೆ ಅಂತ ಹೇಳುವಂಥ ವಿಚಾರ. ಹಾಗೆ ಒಂದು ಪ್ರತಿಕ್ರಿಯೆ, ಆ ಹುಡುಗಿಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಂತ ಮಾಧ್ಯಮ ಮಿತ್ರರಲ್ಲಿ ನಾವು ಒಂದು ಕೇಳ್ತಾ ಇದ್ದೇವೆ. ಮತ್ತೆ ಕೆಲವು ರಾಜಕೀಯದಲ್ಲಿ ಕೇಳುವಾಗ ವಿಶ್ವಕರ್ಮ ಸಮಾಜ ಇಲ್ಲ ಅಂದ್ರೆ, ನಾವು ವಿಶ್ವಕರ್ಮ ಆರಂಭದಿಂದ ಕೂಡ ಇಲ್ಲಿವರೆಗೂ ಇದ್ದೇವೆ, ಮುಂದಿನ ದಿನಗಳು ನಾವು ಅವಳ ಹಿಂದೆ ಇದ್ದೇವೆ. ಅವಳು ಮಾತ್ರ ಅಲ್ಲ, ಅಂತ ಒಂದು ಏನೇ ವಿಷಯ ಬಂದು ಕೂಡ ವಿಶ್ವಕರ್ಮ ಸಮಾಜ ನಮ್ಮ ಇಡೀ ಸಮಾಜ ಅವರೊಟ್ಟಿಗೆ ಇರ್ತದೆ ಅಂತ ಹೇಳುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. DNA ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಅಂತ ಬಂದಿದೆ. ಈಗ ಇಲ್ಲ, ಮೊನ್ನೆ ಮಾಡಿದ್ದೇವೆ, ಆದ್ರೆ ಅದಕ್ಕೆ ಪ್ರತಿಕ್ರಿಯೆ ಯಾರು ಬರಲಿಲ್ಲ. ನಾನು ಮದುವೆ ಆಗುದಿಲ್ಲ ಎಂಬ ಮಾತು ಈಗ ಕೂಡ ಬರ್ತಾ ಉಂಟು ಅವನ ಬಾಯಿಂದ. ಯಾವ್ದು ರೆಸ್ಪಾನ್ಸ್ ಇಲ್ಲ ಅವನು ಇನ್ನು ಕೂಡ. ಮುಂದಿನ ನಡೆದು ಈಗಾಗಲೇ ಕೋರ್ಟಲ್ಲಿ ಈಗ ಕೇಸ್ ಇದೆ. ಈಗ ಹಿಯರಿಂಗ್ ಇನ್ನು ಡೇಟ್ ಬರಲಿಲ್ಲ. ನಿನ್ನೆ ಕೂಡ ನಾನು ಮಹಿಳೆ ಸಂದರ್ಶ ತಾಯಿಗೆ ನಾನು ಮಾತಾಡಿದೆ, ಅವಳು ಇನ್ನೂ ಕೂಡ ಕೋರ್ಟ್ ಡೇಟ್ ಬರಲ್ಲ. ಕೋರ್ಟ್ ದಿನಾಂಕ ಬರೋದು ನಾವು ಯಾವುದೊಂದು ಹೆಜ್ಜೆ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಎಂಬ ವಿಷಯದ ನಾವೀಗಿದ್ದೇವೆ. ಈಗ ಕೋರ್ಟ್ ನಿರ್ಣಯ ಬಂದ ಮೇಲೆ ನಾವು ಇದ್ರ ಬಗ್ಗೆ ನಾವು ಸಭೆ ಸೇರಿಕೊಂಡು ಎಲ್ಲ ಸಮಾಜದವರು ಸೇರಿಕೊಂಡು ಹೇಗೆ ಮಾಡಬಹುದು ಅಂತೇಳಿ ನಾವು ನಿರ್ಣಯ ತಗೊಂಡು ನಮ್ಮ ಮುಂದಿನ ನಾವು ಮೀಡಿಯಾದಲ್ಲಿ ನಾವು ಮಾಹಿತಿ ಕೊಡ್ತೇವೆ ಮೇಡಮ್. ಅಲ್ಲ, ಬರುದಿಲ್ಲ, ಅದು ಒಂದು ಪ್ರತಿಕ್ರಿಯೆ ಅಂತ ಬರುತ್ತೆ. ಸಮಾಜದವರು ಒಟ್ಟಿಗೆ ಸೇರಿ ಒಂದು ಪ್ರೊಟೆಸ್ಟ್ ಮಾಡುವುದು ಅಥವಾ ಒಂದು ಧ್ವನಿ. ಈಗ ಅಲ್ಲಿ ಯಾರು ಮದುವೆಗೆ ನಿರಾಕರಣೆ ಮಾಡ್ತಿದ್ದಾರೆ,
ಆ ವ್ಯಕ್ತಿ ಒಂದು ರಾಜಕೀಯ ಪಕ್ಷದಲ್ಲಿ ಸಕ್ರಿಯ ಆಗಿದ್ದವರು ಮತ್ತೆ ಒಂದು ಜನಪ್ರತಿನಿಧಿ ಆಗಿದ್ದರು. ಅವರನ್ನು ಹಿಂದೆ ಒಂದು ಶಾರದಾ ಮಹೋತ್ಸವದಲ್ಲಿ ಅಧ್ಯಕ್ಷರಾಗಿದ್ದರು ಅವರು, ನನಗೆ ಗೊತ್ತಿರೋ ಪ್ರಕಾರ. ಇದಕ್ಕೆ ನಾನು ವೈಯಕ್ತಿಕವಾಗಿ ಪುತ್ತೂರಲ್ಲಿ ಸಭೆ ಕರೆದು, ನಮ್ಮ ಸಂಘದಿಂದ ಸಭೆ ಕರೆದಿದ್ದೆವು. ಆ ಒಂದು ಸ್ಥಾನದಿಂದ ಅವರು ವಜಾಗೊಳಿಸ್ಬೇಕಂತ ನಾವು ಒತ್ತಡ ಹಾಕಿ ಅದರ ಗೌರವಾಧ್ಯಕ್ಷರಾದ ಒಂದು ಶೆಟ್ಟರ್ ಅವ್ರ ಹತ್ರ ಮಾತಾಡಿ ಇಮಿಡಿಯೇಟ್ 1 ವಾರದಲ್ಲಿ ಅವರನ್ನು ವಜಾಗೊಳಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಇರುವಂತಹ ಗೌರವ ಸ್ಥಾನಮಾನಗಳಿದೆ. ಯಾಕಂದ್ರೆ ನಮ್ಮ ಸಮಾಜ ಒಂದಲ್ಲ, ಎಲ್ಲ ಸಂಘಟನೆಗಳಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಈಗ ಮಾದಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಕೆಲವೊಂದು ವಿಶ್ವಕರ್ಮ ಸಮಾಜದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿ ಕೂಡ ಸಂಪೂರ್ಣವಾದ ಬೆಂಬಲ ಇದೆ. ಆದರೆ ನೀವು ಹೇಳಿದಾಗೆ ಈಗ ಕೋರ್ಟಲ್ಲಿದೆ. ಆ ನಿರ್ಣಯ ಬಂದರೂ ಬರೆದಿದ್ರು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ರೀತಿಯಲ್ಲಿ ಅದು ನಾನು ಆಗ ಹೇಳಿದೆ, ಸಮಾವೇಶಕ್ಕೆ ಒಂದು 15,000 ಜನ 18 ವರ್ಷದಿಂದ ನಾವು ಸೇರಿದ್ದೇವೆ. ಇಂಥ ವಿಚಾರಕ್ಕೆ ಲಾಸ್ಟ್ ಟೈಮ್ ಒಂದು AG ಆಸ್ಪತ್ರೆಯಲ್ಲಿ ಕೂಡ ನಮ್ಮ ಒಂದು ಸಮಾಜದ ಮಹಿಳೆಗೆ ಅನ್ಯಾಯ ಆಗಿತ್ತು. ಅಲ್ಲಿ ಕೂಡ ಹೆಚ್ಚು ಕಮ್ಮಿ 1,500 2,000 ಜನ ಸೇರಿದ್ದಾರೆ. ಆಗ ಈ ಒಂದು ಘಟನೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಕೂಡ ನಾವು ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಒಂದು ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಪಕ್ಷದ ಸದಸ್ಯರು ಹೊಂದಿದ್ದು ಅಲ್ಲಿ ಪಕ್ಷದ ಹತ್ರ ನಾವು ಇದ್ರ ಹಿಂದೆ ಮಾತಾಡಿದೆವು. ಅದು ಅವರಿಗೆ ಲೆಟರ್ ಕೊಟ್ಟು ಅವರನ್ನು ಸ್ವಲ್ಪ ಸಮಯ DNA ರಿಪೋರ್ಟ್ ಬರೋ ತನಕ ಅವರು ಸ್ವಲ್ಪ ಬರೀರ್ತೇವೆ ಅಂತ ಹೇಳಿದ್ರು. ಈಗ ಬಂದಿದ್ದೇವೆ. ಈಗ ನಾವೀಗ ಮೀಡಿಯಾದಲ್ಲಿ ಮಾತಾಡಿದ ಮೇಲೆ ಇನ್ನು ಅದೇ MLA ಹತ್ರ ಮಾತಾಡುವಂತ ನಾವು ಹೊರಟಿದ್ದೇವೆ, ಈಗ ಮನೆಗೆ ಕೊಡುವಂತ ಆ ವಿಚಾರವಾಗಿ. ಯಾವುದು ಇದ್ದಾರೆ. ಈಗ ನಾನು ಕೂಡ ABVP ನಾನು ಹಿಂದೆ ABVP ಸರ್ವ ಕಾಲೇಜು ವಿದ್ಯಾಸಂಘದ ಅಧ್ಯಕ್ಷರಾಗಿ ನಾನು ಕೆಲಸ ವಹಿಸಿದೆ. 2011 ನಾನು ವಹಿಸಿದ್ದೇನೆ. ನಾನು ಕೂಡ ಇದರಲ್ಲಿದ್ದೇನೆ. ಇದರಲ್ಲಿ ಅಂದ್ರೆ ಪಕ್ಷ ಈಗಾಗಲೇ ಪಕ್ಷ ಬರೋದು ಎರಡನೇ ಮಾತು. ಮೊದಲನೇದಾಗಿ ಒಂದು ಮಹಿಳೆಗೆ ಅನ್ಯಾಯ ನಾವು ಮಹಿಳೆಯ ವಿಚಾರವಾಗಿ ನಾವು ತಗೊಳ್ಬೋದು ಹೊರತು ಪಕ್ಷ ಅವರು ವೈಯಕ್ತಿಕವಾಗಿ ಪಕ್ಷದಲ್ಲಿ ಇರ್ಬೋದು, ಇಲ್ಲ ಹೇಳುದಿಲ್ಲ. ಆದ್ರೆ ಈಗ ಒಂದು ವಿಚಾರ ಆಗುವಾಗ ಮಹಿಳೆಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಅವರು ಒಂದು ಪ್ರಯತ್ನ ಪಡ್ಬೇಕು ಹೊರತು ಪಕ್ಷದ ನನಗೆ ಅಷ್ಟು ಏನು ಅದು ಕಾಣ್ತಾ ಇಲ್ಲ. ಕೆಲವೊಂದು ವಿಚಾರ ಪಕ್ಷದ ಇದಕ್ಕೆ ಕಾನೂನಾತ್ಮಕವಾಗಿ ಏನಾದ್ರು ಅಡೆತಡೆಗಳು ಬಂದಿದ್ರೆ ಪಕ್ಷ ಅದಕ್ಕೆ ಬೇಕಾದ್ರೆ ನಾವು ನೇರವಾಗಿ ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ನಾವು ಇಳಿದ್ದೇವೆ, ಇಲ್ಲ ಹೇಳುದಿಲ್ಲ. ಇದು ಪಕ್ಷ ಯಾವುದೇ ಒಂದು ಪ್ರತಿಕ್ರಿಯೆ ನಮಗೆ ಬರಲಿಲ್ಲ. ನಾವು ಹೇಳಿದ್ರೆ ನಮ್ಮ ಮನವಿಯನ್ನು ಸಹ ಒಪ್ಪಿದ್ದಾರೆ, ಅವರು ಎಲ್ಲ ಪಕ್ಷರು ಒಪ್ಪಿದ್ದಾರೆ. ಈಗ BJP ಅವರಲ್ಲಿ ಮಾತಾಡಿದ್ದೇವೆ, ನಾವು ಕಾಂಗ್ರೆಸ್ ಅವರಲ್ಲಿ ಕೂಡ ನಾವು ನೇರವಾಗಿ ಮಾತಾಡಿದ್ದೇವೆ. ಅದಕ್ಕೆ ನೀವು ನಿಮ್ಮ ನಿರ್ಧಾರ ನೀವು ನಿರ್ಧಾರ ತಗೊಂಡು ನಾವು ನಿಮ್ಮ ಸರಿ ನಾವು ನಿಮ್ಮೊಟ್ಟಿಗೆ ನಾವು ಯಾವಾಗ ಇರ್ತೇವೆ ಅಂತ ಎಲ್ಲ ಪಕ್ಷರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇವನ್ನ ಮೊನ್ನೆ ಪ್ರತಿಭಾ ಕೋಳೆ ಅವರ ಹತ್ರ ನಾನು ಸಂಪರ್ಕ ಮಾಡಿದ್ದೇನೆ. ಕಾಂಗ್ರೆಸ್ ನಮ್ಮ ಸಮಾಜದ ಉದಯ ಆಚಾರ್ಯ ಹತ್ರ ಸಂಪರ್ಕ ಮಾಡಿದ್ದೇನೆ. BJP ಪ್ರಸಾದ್ ಶಕ್ತಿನಗರ್ ಕಾರ್ಪೊರೇಟರ್ ಅವ್ರ ಹತ್ರ ಸಂಪರ್ಕ ಮಾಡಿದ್ದೇನೆ. ಮಣ್ಣೋಡ ಎಲ್ಲ ಸಂಪರ್ಕ ಮಾಡಿ ಮಾತಾಡುವುದು ನಮಗೆ ಬಂದ ನಮ್ಮ ಸಮಾಜದಲ್ಲಿ ನಾವು ಎಲ್ಲ ಒಟ್ಟಿಗೆ ಇರ್ತೇವೆ ಅಂತ ಹೇಳುವಂತ ಮಾತು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಯಾವ ರೀತಿ ಬರುವುದಿಲ್ಲ, ಅದರ ನಂತರ ಎಲ್ಲರೂ ಒಟ್ಟಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಸೇರ್ತೇವೆ ಅಂತ ಹೇಳುವಂತ ಮಾತನ್ನು ನಾನು ಹೇಳ್ತಿದ್ದೇನೆ. ಖಂಡಿತ DNA ರಿಪೋರ್ಟ್ 1 ವಾರ ಆಯ್ತು. ಹೌದು ಖಂಡಿತ. ಅದರ ನಂತರ BJP ಮುಖಂಡರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ನಾವು ಅವರಿಗೆ ಬೆಂಬಲ ಇರ್ತೇವೆ ಅಂತ ಹೇಳ್ತಾರೆ. ಬಟ್ ಆಸ್ ಎ ಪಾರ್ಟಿ ಅವರ ಮೇಲೆ ಪಾರ್ಟಿ ಕ್ರಮ ಆಗಿಲ್ಲ. ಅದು ಲೆಟರ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಅಂತೆ. ಆದ್ರೆ ಅವರನ್ನು ತೆಗಿಬೇಕು ಅಂದ್ರೆ ಸದ್ಯದ ಮಟ್ಟಿಗೆ ನೀವು ಒಂದು ಕ್ರಮ ತೆಗೆಯುವ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಆ DNA ರಿಪೋರ್ಟ್ ಬರೋ ತನಕ DNA ರಿಪೋರ್ಟ್ ಬಂದ ಮೇಲೆ ನಾವೀಗ ಪ್ರೆಸ್ ಮೀಟ್ ಕರೆದಂಥದ್ದು ವಿಚಾರ. ಇನ್ನು ಇಲ್ಲಿ ಆದ ಕೂಡಲೇ ನಾವು ಇಮಿಡಿಯೇಟ್ ಇರುವಂಥದ್ದು ವಿಚಾರ ನಾವು MLA ಗಳ ಹತ್ರ ಮಾತಾಡಿಕೊಂಡು ಸಂಪರ್ಕ ಮಾಡುವಂಥ ವಿಚಾರ ನಾವು ಮಾಡ್ತೀವಿ. ಆದ್ರೆ ಈಗ ಜವಾಬ್ದಾರಿ ಪಕ್ಷದಲ್ಲಿ ಅಂತ ಹೇಳಿದ್ರೆ ಅವರ ಜಗನ್ನಿವಾಸ ರಾಯ್ ಅವರ ಮಗನನ್ನು ಆ ಹುಡುಗಿ ಕೊಟ್ಟು ಮದುವೆ ಮಾಡಿಸ್ಲಿಕ್ಕೆ ನಾವು ಒಂದು ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಅವನು ನಾಳೆ ಜೈಲಲ್ಲಿದ್ರು ಕೂಡ ಅದು ಇಬ್ಬರು ಅಂದ್ರೆ 2 ಕಡೆಯಿಂದ ಆದಂತ ತಪ್ಪು ಹೇಳುವಂತ ವಿಚಾರ ಆಗಿರುವಾಗ ಇಬ್ಬರು ಒಟ್ಟಾಗಿದ್ರೆ ಮುಂದಿನ ದಿನಗಳಲ್ಲಿ ಸರಿಯಲ್ಲಿ ಹೋಗುವಂತ ಒಂದು ವಿಚಾರಕ್ಕೆ ನಾವು ಪ್ರಯತ್ನ ಪಡ್ತೇವೆ. 100ಕ್ಕೆ 100 ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದೇ MLA ಹತ್ರ ಮಾತಾಡಿಸಿ ನಾವು ಮನವೊಲಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ಅಂತ ವಿಶ್ವಕರ್ಮ ಸಮಾಜ ನಾವು ಮಾಡ್ತೇವೆ. ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾವು ಮಾಡ್ತೇವೆ. ಯಾಕಂದ್ರೆ ನಿಮ್ಗೆ ಮುಂದಿನ ದೊಡ್ಡ ಕ್ರಮ ನಾವು ಸಮಾಜದವರು ನಾವು ದೊಡ್ಡ ಕ್ರಮ ಪ್ರತಿಭಟನೆ ಆಗಿರ್ಬೋದು. ಅದೇ ಹೇಳಿದಾಗೆ ಸಮಾವೇಶ ನಾವು ಹೇಗೆ ಸೇರಿದ್ದೇವೆ 18 ವರ್ಷದ ಮೇಲೆ ಕೇವಲ 1 ತಿಂಗಳಾದಂಥ ಸಮಾವೇಶ ಗೋಲ್ಡ್ ಬೆಂಚಲ್ಲಿ 15,000 ಜನ ಸೇರಿದ್ದೇವೆ. ಇಂಥದಕ್ಕೆ ಕೂಡ ನಾಳೆ ಅದರ 2ರಷ್ಟು ಸೇರುವಂತ ಸಾಧ್ಯತೆ ಕೂಡ ಇದೆ. ಹೌದು 1 ವೀಕ್ ಆದಷ್ಟೇ. ಹೌದು ಕರೆಕ್ಟ್. ಅಲ್ಲ ನಾವದೇ ಪ್ರತಿಕ್ರಿಯೆ ಬರಲಿಲ್ಲ. ಹೌದು ಅಲ್ಲ ತಪ್ಪು ನೀವು ಹೇಳಿದ್ರು ಸರಿ. ನೈತಿಕತೆ ಬಗ್ಗೆ ತುಂಬಾ ಮಾತಾಡಿದ್ದಾರೆ.
ಹೇಳ್ತೇವೆ. ಅದೇ ನಾವೀಗ ಮಾಧ್ಯಮದಲ್ಲಿ ಒಂದು ಮಾಹಿತಿ ಕೊಟ್ಟು ನಿಮ್ಮ ನೇತೃತ್ವ ತುಂಬ ಹೊಂದಿದ್ರೆ ಅಲ್ಲಿ, ಯಾಕಂದ್ರೆ ನೀವು ಯಾವ ರೀತಿಯಲ್ಲಿ ನೀವು ಸಮಾಜ ತೋರಿಸ್ತೀರಿ ಆ ರೀತಿ ಸಮಾಜ ಅದನ್ನು ಒಪ್ಪಿಕೊಳ್ತದೆ. ಅದೇ ನಮ್ಗೆ ಅಂದ್ರೆ ಈಗ ಮುಖ್ಯವಾಗಿ ನಿಮ್ಮ ಮುಖಾಂತರ ಹೋದ್ರೆ ನಮ್ಗೇನು ನಮ್ಮ ಸಂಸ್ಥೆಗಳಿಗೇನು ನಾವು MLA ನಮ್ಗೆ ಸುಲಭ ಆಗ್ತದೆ ಮಾಹಿತಿ ಕೊಡ್ಲಿಕ್ಕೆ. ಈಗ ಆಗ್ತಾ ಉಂಟು ಮುಂದಿನ ಗೊತ್ತಿದೆ ಎಲ್ಲರಿಗೂ ನಾವು ಸಂಪರ್ಕ ಮಾಡಿ ಇಲ್ಲಿ ಬಂದಿರೋದು. ನಾವು ಇಲ್ಲಿ ಆದ ಕೂಡಲೇ ನಾವು ಮನಪತ್ರ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸಂಘ ಸಂಸ್ಥೆಗೆ ಸೇರಿಕೊಂಡು ಅದೇ ಇವತ್ತು ಆದ ಕೂಡಲೇ ನಾಳೆ ನಮ್ಮ ಸಮಾಜದ ಎಲ್ಲ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಸ್ವಲ್ಪ ಸಭೆ ಕರೆಯುವಂಥ ಯೋಜನೆ ನಾಳೆಗೆ ಸಂಜೆಗಿದೆ. ನಾಳೆ ಸಂಜೆ ಕರೆದು ಅಲ್ಲಿ ನಾವು ತೀರ್ಮಾನ ತಗೊಳ್ತೇವೆ ಯಾವ ರೀತಿಯಲ್ಲಿ MLA ಹತ್ರ ಭೇಟಿ ಆಗೋದು. ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ 2 ಜಿಲ್ಲೆಗಳನ್ನು ಸೇರಿಕೊಂಡು ಎಲ್ಲ MLA ಹತ್ರ ಪ್ರತಿಕ್ರಿಯೆ ಕೊಡುವಂತಂತೂ ವಿಚಾರಗಳಿವೆ. ಅದಾದ ಕೂಡಲೇ ನಾವು ಒಂದು ಮಾಧ್ಯಮದ ಇನ್ನೊಂದು ನಾವು ಸಭೆ ಕರಿತೇವೆ. ವಿಶ್ವಕರ್ಮ ಸಮಾಜ ಬರ್ತದೆ, ಹಿಂದೂ ಸಮಾಜದಲ್ಲಿ ಕೂಡ ನಿಮ್ಗೆ ಗೊತ್ತಿಲ್ಲ, ಶ್ರೇಷ್ಠ ಸಮಾಜದಲ್ಲಿ ವಿಶ್ವಕರ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ದೇವಸ್ಥಾನಗಳಲ್ಲಿ ಶಿಲೆ ಬೇಕಂದ್ರೆ ವಿಶ್ವಕರ್ಮ ಸಮಾಜ ಬೇಕು ಆರತಿ ಪೂಜೆ ಮಾಡಲಿಕ್ಕೆ. ಯಾಕಂದ್ರೆ ಈ ವಿಚಾರಗಳು ನಮ್ಮ ಸಮಾಜದಲ್ಲಿರುವಾಗ ನಮ್ಮ ಸಮಾಜದಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ದೇವೆ. ಒಂದು ವೇಳೆ ಆಗೋದಿಲ್ಲ ನಾವು ಬೇರೆ ಸಮಾಜದೊಟ್ಟಿಗೆ ಸೇರ್ಕೊಂಡು ಮಾಡ್ತೇವೆ. ಇಲ್ಲ ಒಂದು ವೇಳೆ ಅಲ್ಲಿ ಆಗೋದಿದ್ರೆ ಮುಂದಿನ ದಿನಗಳಲ್ಲಿ ಶಿಲ್ಪಕಲೆಯಲ್ಲಿ ಈಗ ನಿಮ್ಗೆ ನೋಡ್ಬೋದು ಒಂದೊಂದು ದೇವಸ್ಥಾನಗಳಲ್ಲಿ ವಿಗ್ರಹಗಳು ಮಾಡುವಂಥದ್ದು ವಿಶ್ವಕರ್ಮ ಸಮಾಜ. ಅಯೋಧ್ಯೆಯಲ್ಲಿ ಕೂಡ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಂಥದ್ದೇನಾದ್ರೂ ನಮ್ಮಲ್ಲಿ ಸಹಕಾರ ಸಿಗದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ವ್ಯವಸ್ಥೆ ಕೂಡ ನಾವು ಮಾಡುದಿಲ್ಲ ಅಂತ ಎಂಬ ಪ್ರಶ್ನೆ ಕೂಡ ಬರ್ತದೆ. ನಾಳೆ ಫೋಟೋ ಇಟ್ಟುಕೊಂಡು ಪೂಜೆ ಮಾಡುವ ವ್ಯವಸ್ಥೆ ಕೂಡ ಬರ್ಬೋದು. ಆರಂಭದಲ್ಲಿ ಮಹಿಳೆಗೆ ಅನ್ಯಾಯ ಆದ ಸಂದರ್ಭ ಆರಂಭದಲ್ಲಿ ಪೊಲೀಸ್ ಮುಚ್ಚಳಿಕೆ ಇದಲ್ಲಿರುವ ನಾವು ಅಲ್ಲಿಂದ ಇದ್ದೇವೆ. ನೋಡಿ, ನಮಗೆ ಪ್ರಚಾರ ಮುಖ್ಯ ಅಲ್ಲ, ನಮಗೆ ಅಲ್ಲಿ ಮಹಿಳೆಗೆ ಅಲ್ಲಿ ನ್ಯಾಯ ಸಿಗಬೇಕಂತ ಮುಖ್ಯ. ನಾನು ಇದ್ರ ಹಿಂದೆ 2 ತಿಂಗಳ ಮುಂಚೆ ನಾವು ಅಲ್ಲಿ ಪುತ್ತೂರಲ್ಲಿ ನಾನೇ ಪ್ರೆಸ್ ಮೀಟ್ ಮಾಡಿದ್ದೇನೆ. ಅದರ ಹಿಂದಿನ ದಿವಸ ಕೂಡ ನಾನು ಅವರ ಮಹಿಳೆಯ ಮನೆಗೆ ಹೋಗಿ ನಾನೇ ಕೂಡ ವೈಯಕ್ತಿಕವಾಗಿ ಮಾತಾಡಿದ್ದೇನೆ. ಪುತ್ತೂರು ಸಂಘ ವಿಶ್ವಕರ್ಮ ವೇಮನ ಸಂಘ ಸಂಸ್ಥೆ ಆರಂಭದಲ್ಲಿ ಈ ವಿಚಾರವನ್ನು ಎತ್ತಿಗಿಳಿತದ್ದು ವಿಶ್ವಕರ್ಮ ವೇಮನ ನಮ್ಮ ಸಂಸ್ಥೆ ನಾವು ಎತ್ತಿಡೋದು ಅಧ್ಯಕ್ಷರಾಗಿ ನಾವಲ್ಲಿ ಕಾರ್ಯಕರ್ತ ವಿಶ್ವಕರ್ಮ ಸಮಾಜದ ಒಂದು ಅವರೊಂದು ಮಹಿಳೆಯನ್ನು ಅಣ್ಣನಾಗಿ ಒಂದು ಸಣ್ಣ ನಾವಲ್ಲಿ ಕೆಲಸ ಮಾಡಿದ್ದೇವೆ. ನಾವು ಹಿಂದಿನ ಕೆಲಸ ಆಗ್ತಾ ಇತ್ತು, ಆದರೆ ಮಾಧ್ಯಮಕ್ಕೆ ನಾವು ಬರಲಿ ಹೋಗ್ಲಿ, ಯಾಕಂತ ಹೇಳಿದ್ರೆ ನಮಗೆ ಅಲ್ಲಿ ವ್ಯವಸ್ಥೆ ಆಗಬೇಕು, ಅಲ್ಲಿ ಆ ಮಹಿಳೆಗೆ ನ್ಯಾಯ ಸಿಗಬೇಕು. ಈಗ ನ್ಯಾಯ ಸಿಗ್ಲಿಕ್ಕೆ ಕೊನೆ ಹಂತಕ್ಕೆ ಬಂತು, ಈಗ ನಾವು ಮಾತಾಡ್ತೇವೆ ನಾಳೆ ನ್ಯಾಯ ಸಿಗ್ಲೇಬೇಕು. ಸಿಗದ ಹೋದಲ್ಲಿ ನಾವು ಮುಂದಿನ ದೊಡ್ಡ ರೀತಿಯ ಕ್ರಮ ನಾವು ತಗೊಳ್ತೇವೆ ಅಂತ ಹೇಳುವಂಥ ವಿಚಾರ. ಯಾಕಂದ್ರೆ ಸೂಕ್ಷ್ಮತೆ ತುಂಬಾ ಇರ್ತದೆ ಸರ್. ಯಾಕಂದ್ರೆ ನಂಜನೂರು ಬಂದಿರ್ಬೋದು, ಇಲ್ಲ ಇರೋದಿಲ್ಲ. ಯಾಕಂದ್ರೆ ಅವರು ಬೆಂಗಳೂರಿಗೆ ಇವರು ಸಂಪರ್ಕ ಹೋಗಿದ್ದಾರೆ. ಯಾಕಂದ್ರೆ ಇವರು ಬೆಂಗಳೂರು ಹೋಗು ನಾನು ಪುತ್ತೂರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ. ಈಗಲ್ಲ, ನಾನು ನಂಜನೂರು ಬರೋ ಹಿಂದೆ ಕೂಡ ನಾವು ಇಲ್ಲಿ ಪುತ್ತೂರಲ್ಲಿ ನಾವು ಸಭೆ ಕರೆದಿದ್ದೇವೆ, ಮೀಟಿಂಗ್ ಮಾಡಿದೆ. ಒಕ್ಕೂಟದ ಅಧ್ಯಕ್ಷರು ನೋಡಿದ್ವಿ, ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರು ಮತಾಚಾರ್ಯ ಕೂಡ ಸಭೆಯಲ್ಲಿ ಮಾತಾಡಿದ್ದಾರೆ. ಅದರಿಂದ ಪೊಲೀಸ್ ಸ್ಟೇಷನ್ ಮುಚ್ಚಳಿಕೆವರೆಗೂ ಕೂಡ ನಾವು ಅಲ್ಲಿದ್ದೇವೆ. ನಮ್ಮ ಸಂಸ್ಥೆ ನಮ್ಮ ಸಂಘ ಸಂಸ್ಥೆಗಳಿದ್ದರು, ನಾವು ಕೂಡ ಹೋಗಿ ಅಲ್ಲಿ ಮಾತಾಡಿದ್ದೇವೆ ಅವ್ರ ಹತ್ರ. ಅಷ್ಟೇ. ಯಾವುದರಲ್ಲಿ ಅಲ್ಲಲ್ಲ, ಯಾಕೆಂದ್ರೆ ಒಂದು ಹೆಣ್ಣಿನ ಒಂದು ಮದುವೆ ಒಂದು ಮರ್ಯಾದೆ ಪ್ರಶ್ನೆ. ನಾವು ನಮ್ಗೇನಂದ್ರೆ ಒಂದು ಅವರಿಗೆ ಮದುವೆ ಮಾಡಿಕೊಡೋದು. ಈಗ ಮದುವೆ ಆದ್ರೂ ಅಂದ್ರೆ ಕಾನೂನಿಗಿಂತ ಹೊರತುಪಡಿಸೋ ಕೆಲವು ಇರ್ತದೆ. ಅಂದ್ರೆ ಒಂದು ಮದುವೆ ಆದ್ರೆ ಒಳ್ಳೆ ರೀತಿಯಲ್ಲಿ ಆದ್ರೆ ನಮ್ಗೆ ಕೂಡ ಒಂದು ನಮ್ಮ ಮಹಿಳೆ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಹೋಗಿದ್ದಾರೆ ಅಂತ ನಮ್ಗೆ ಒಂದು ವಿಶ್ವಾಸ, ನಮ್ಗೊಂದು ಗೌರವ ಇರ್ತದೆ. ಅಂದ್ರೆ ಇಷ್ಟು ದೊಡ್ಡ ಆಗ್ಲಿಕ್ಕೆ ನಾವು ಎಣಿಸಿರ್ಲಿಲ್ಲ, ಇದು ಇಷ್ಟು ದೊಡ್ಡದಾಗಿದೆ. ಇನ್ನು ಕೂಡ ಅವನ್ನು ಆ ಹಠ ಬಿಡುದಿಲ್ಲ ಅಂತ ಹೇಳುವುದಕ್ಕೆ ನಾವೀಗ ಮುಂದೆ ಬಂದಿದ್ದೇವೆ. ಟಾರ್ಗೆಟ್ ಮಾಡಿರುವಂತ ವಿಚಾರ ಹೌದು. ಆದ್ರೆ ನಾವು ಯಾಕೆಂತ ಹೇಳಿದ್ರೆ ನೋಡಿ, ಅದೇ ಹೇಳಿದ್ರೆ ನಾವೀಗ ಹಿಂದಿನ ಇಲ್ಲಿ ತನಕ ಇಲ್ಲ, ಇನ್ನು ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ. ನಾವು ಅದಕ್ಕಿಂತ ಬೇಕಿದ್ದ ಎಲ್ಲ ನಾವು ಮಾಡ್ತೇವೆ, ವ್ಯವಸ್ಥೆ ಮಾಡ್ತೇವೆ ಮೇಡಮ್. ಇನ್ನು ನಾವು ಸಮಾಜ ನಾವು ಅವರೊಟ್ಟಿಗೆ ಇದ್ದೇವೆ, ಮುಂದೆ ಕೂಡ ನಾವು ಕಂಪ್ಲೀಟ್ ಆಗಿ ಇರ್ತೇವೆ. ಎಲ್ಲ ವಿಚಾರದಲ್ಲಿ ನಾವು ಇರ್ತೇವೆ ಅವರೊಟ್ಟಿಗೆ ಎಲ್ಲರಲ್ಲಿ. ಖಂಡಿತ ನಾವು ಇರ್ತೇವೆ, ಕರೆಕ್ಟ್. ಅದು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ಬೇಕು. ಹೌದು, ಅದೇ ನಾವೀಗ ಮುಖ್ಯವಾಗಿ ನಾವೀಗ ಮುಂದೆ ಹೋಗಿದ್ದೇವೆ. ಇಲ್ಲಿ ನಮಗೆ ಯಾವುದೇ ಒಂದು ಪ್ರತಿಕ್ರಿಯೆ ಸಿಗದೆ ಹೋದಲ್ಲಿ ಹಿಂದೂ ಸಂಘಟನೆ ಕೇಳ್ತೇವೆ, MLA ಹತ್ರ ಮಾತಾಡಿದ್ರೆ ಪ್ರತಿಯೊಬ್ಬರ ವಿಷಯ ಹತ್ರ ಮಾತಾಡಿಕೊಂಡು ಅದಕ್ಕೆ ಒಂದು ಕೊನೆ ಹಂತಕ್ಕೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಕೊಡ್ತಾ ಇದ್ದೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.